ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬೆಂಗಳೂರು ಅಧಿಕಾರ ಸ್ವೀಕಾರ ಮಲ್ತೊನಿ ಬೊಕ್ಕ ತನ್ನ ಊರಿಗೂ ಸುರುತ ಸರ್ತಿ ಬತ್ತಿನ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಗುರುವಾರ ಇಡೀ ದಿನ ಜಿಲ್ಲೆದ ಬೇತೆ ಬೇತೆ ಪ್ರಮುಖ ಕ್ಷೇತ್ರಲೆಗು ಮಠಲೆಗು ಪೋದು ಶ್ರೀ ದೇವರ್ನ ದರ್ಶನ ಪಡೆಯೊಂದು ವಿಶೇಷ ಪ್ರಾರ್ಥನೆ ಸಂದಾದ ಸ್ವಾಮೀಜಿಲಡ ಆಶೀರ್ವಾದ ಪಡೆಯೊಂಡೇರು. ಗುರುವಾರ ಪುಲ್ಯಕಾಂಡೆ 5 ಗಂಟೆಗೆ ಸೋಮೇಶ್ವರ ಶ್ರೀ ಸೋಮನಾಥ ಸನ್ನಿಧಿಗೆ ಪೋದು ವಿಶೇಷ ಪ್ರಾರ್ಥನೆ ಪೂಜಾ ಸೇವೆನ್ ಸಂದಾಯರು. ಶಕ್ತಿ ಸೇವಂತ ಧರ್ಮಂತ ಚಿತ್ತಿನ ಸೇವೆನ್ ಮಹಾಗಣಪತಿ ದೇವರ ಗೋಪಾಲಕೃಷ್ಣ ಮಹಾವಿಷ್ಣು ಪಂಚದುರ್ಗಿ ರಾಜರಾಜೇಶ್ವರಿಂಚನೆ ಸೋಮನಾಥಲೆ ಸಂತೋಷ ಸ್ವೀಕಾರಮಂತು ನಾನು ಮಿತ್ತು ನಿರ್ದಲೆ ಹೆಚ್ಚಿನ ಆ ಹುದ್ದೆನು ತಿಕ್ಕುಣಲಕ್ಕ ಅಧ್ಯಕ್ಷರಾತರ ಇದ್ದಲ ಮಿತ್ತಿದ ಪೋಸ್ಟ್ನು ತಿಕ್ಕುಣಲಕ್ಕ ಅನುಗ್ರಹಮಂತು ಕೊರ್ದು ಕುಟುಂಬನು ಬೆಳಗಾದು ಕೊರ್ದಂಚನೆ ದೇವಸ್ಥಾನದ ವಿಶ್ವಾಸಲ್ಲ ನನ್ನ ಮಿತ್ತಿಗೆ ಹೆಚ್ಚಿನ ರೀತಿಯ ಅನುಗ್ರಹ ಬಂದ ಸೋಮನಾಥ ದೇವರೆಡ್ಲ ಮಹಾಗಣಪತಿರ್ಲವಂತನು ಪ್ರಾರ್ಥನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕರ್ಮೇ ದೇವ ಸರ್ವಕಾರ್ಯ ಅಲ್ಪರ್ದು ಬೊಕ್ಕ ಬೇತೆ ಬೇತೆ ಕಡೆಕ್ಲೆಗೂ ಭೇಟಿ ಕೊರ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳಡು ಶ್ರೀ ಮಂಜುನಾಥ ಸ್ವಾಮಿನ ದರ್ಶನ ಪಡೆಯೊಂದು ಪೂಜ್ಯ ಕಾವಂದೇರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಭೇಟಿಯಾದ ಆಶೀರ್ವಾದ ಪಡೆಯೊಂಡೇರು.
ಅವಕಾಶ ಇಲ್ಲಿಯ ಮಲ್ಲಿಂದ ಅವಕಾಶ ನಮ್ಗೆ ಅವಕಾಶ ಇಲ್ಲಿಯ ವೇದ ಮಲ್ಲ ವೇದ ಎಲ್ಲ ಆಪರ್ಚುನಿಟೀಸ್ ರಾಜ್ಯದ ಆರೋಗ್ಯ ಬೊಕ್ಕ ವೈದ್ಯಕೀಯ ಶಿಕ್ಷಣ ಸಚಿವರು ಶ್ರೀ ಕೆ ಸುಧಾಕರ್ಲ ಉಂದುವೆ ಪೊರ್ತು ಶ್ರೀ ಧರ್ಮಸ್ಥಳದ ಲಕ್ಷದೀಪೋತ್ಸವ ಬೊಕ್ಕ ಸಮ್ಮೇಳನಡು ಪಾಲ್ಪಡೆಯರ ಬತ್ತಿನಾರು ಪರಸ್ಪರ ಭೇಟಿಯಾದ ಶ್ರೀ ಕೆ ರವೀಂದ್ರ ಶೆಟ್ಟರಡ ಪಾತ್ರಕ ತಂಡಪಾಯರು. ಧರ್ಮಸ್ಥಳ ಕನ್ಯಾಡಿ ಶ್ರೀ ನಿತ್ಯಾನಂದ ನಗರದ ಶ್ರೀ ರಾಮಕ್ಷೇತ್ರದ ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿನ ಭೇಟಿಯಾದ ಆಶೀರ್ವಾದ ಪಡೆಗೊಂಡರು. ಅಂಚನೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಗುರುಪುರ ಶ್ರೀ ವಜ್ರದೇಹಿ ಮಠಕ್ಕೆ ಭೇಟಿ ಅಲ್ಪ ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯನ್ನು ಭೇಟಿಯಾದ ಆಶೀರ್ವಾದ ಪಡೆಗೊಂಡರು. IAS IPS ಎಲ್ಲ ಬಂದಿದೆ ಅವು ಬೊಕ್ಕ ನರವಂಜಿ ನಮ್ಮ ನೆಟ್ಟಿ ಅಂಚೆ ಅದು ರವೀಂದ್ರಣ್ಣನ ಮಗೆ ಕಮಿಷನರ್ ಆತೆ ಬಣ್ಣ ಮಲ್ಲ ಖುಷಿ ದೇವಣ್ಣ ರಾಜಕಾರಣಿ ಬರ್ಚಿಲ್ಲ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನನ್ನನ್ನು ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ನೇಮಕ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಜವಾಬ್ದಾರಿಯನ್ನು ಸ್ವೀಕರಿಸಿ ನಾನು ನಿನ್ನೆ ತಾನೇ ನನ್ನ ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ನಾನು ಇವತ್ತು ಬೆಳಿಗ್ಗೆ ನನ್ನ ಮನಸ್ಸಿನಲ್ಲಿ ಅಂದುಕೊಂಡಂತೆ ನಮ್ಮ
ಪವಿತ್ರ ಪುಣ್ಯ ಕ್ಷೇತ್ರವಾದಂಥ ನಮ್ಮ ಸೋಮೇಶ್ವರದ ಸೋಮನಾಥ ದೇವಾಲಯ, ನಮ್ಮ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯವರ ದರ್ಶನವನ್ನು ಮಾಡಿ ಪೂಜ್ಯ ಕಾವಂದರ ಆಶೀರ್ವಾದವನ್ನು ಬೇಡಿ ಬಳಿಕ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ದೇವರ ದರ್ಶನವನ್ನು ಮಾಡಿ ಇಲ್ಲಿರತಕ್ಕಂಥ ನಮ್ಮ ಮಠ ಮಂದಿರಗಳ ಸ್ವಾಮೀಜಿಗಳ ದರ್ಶನವನ್ನು ಮಾಡಿ ನನ್ನೆಲ್ಲ ಹಿರಿಯರ ಆಶೀರ್ವಾದನ ಪಡೆದು ಇಡೀ ದಿನವಿಡೀ ಇವತ್ತು ನಾನು ಕೆಲಸವನ್ನು ಮಾಡಿದ್ದೇನೆ. ನಾಳೆಯೂ ಕೂಡ ನನ್ನ ಬೇರೆ ಬೇರೆ ನಾಯಕರುಗಳನ್ನು, ನನ್ನ ಬೇರೆ ಬೇರೆ ಪ್ರಮುಖರುಗಳನ್ನು ಭೇಟಿಯಾಗಲಿಕ್ಕಿದ್ದೇನೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನನ್ನನ್ನು ಈ ಒಂದು ನಿಗಮದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ನನ್ನ ರಾಜಕೀಯ ಗುರುಗಳು, ರೈತ ನಾಯಕರು, ಬಡವರ ಬಂಧು, ಅಭಿವೃದ್ಧಿಯ ಹರಿಕಾರರಾದಂತಹ ಮಾನ್ಯ BS ಯಡಿಯೂರಪ್ಪರವರಿಗೆ ಈ ಸಂದರ್ಭದಲ್ಲಿ ಆತ್ಮೀಯವಾದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ.